ದಿಲ್ಲಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಹೊಸದಾಗಿ ಸಂತೋಷದ ವಿಜ್ಞಾನವನ್ನು ಪ್ರಾಯೋಜಿಸಲು ಹೊಸ ಪ್ರಯೋಗಾಲಯವನ್ನು ಉದ್ಘಾಟನೆ ಮಾಡಲಾಯಿತು. ಸಂತೋಷವನ್ನು ಪ್ರಾಯೋಜಿಸಲು ಅಗತ್ಯದ ಕಲಿಕಾ ವಿಧಾನದ ಪೆಡಗಾಗಿಕಲ್ ಪರಿಕರಗಳನ್ನು ಈ ಪ್ರಯೋಗಾಲಯದಲ್ಲಿ ಇಡಲಾಗಿದೆ. ರೇಕಿ ಫೌಂಡೇಶನ್ ಆಫ್ ಹ್ಯಾಪಿನೆಸ್ನವರ ರೇಕಿ ಮೈಂಡ್ ಲ್ಯಾಬ್ನ ಸಹಯೋಗದೊಂದಿಗೆ ಈ ಪ್ರಯೋಗಾಲಯ ತೆರೆಯಲಾಗಿದೆ. ಅಕಾಡೆಮಿಕ್ ಕಲಿಕಾ ಆಲೋಚನೆಯ ಕೌಶಲ್ಯದೊಡನೆ ಆನಂದ ಉದ್ದೀಪನ ತಂತ್ರಜ್ಞಾನ ಅಳವಡಿಕೆ ಎಂದು ಇದನ್ನು ಕರೆಯಲಾಗಿದೆ. ಐಐಟಿ ನಿರ್ದೇಶಕರಾದ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಮತ್ತು ರೇಖಿ ಆನಂದ್ ಫೌಂಡೇಶನ್ನ ಸತೀಂದರ್ ಸಿಂಗ್ ರೇಖಿ ಈ ಆನಂದ ಪ್ರಯೋಗಾಲಯವನ್ನು ತೆರೆದಿದ್ದಾರೆ. ಸಂಶೋಧನೆಯ ನಾನಾ ಮಜಲುಗಳನ್ನು ತೆರೆದು ಸಾಗುವುದು ಐಐಟಿ ದಿಲ್ಲಿಯ ಪ್ರಮುಖ ಗುರಿಯಾಗಿದೆ ಎಂದು ಪ್ರೊಫೆಸರ್ ರಂಗನ್ ಬ್ಯಾನರ್ಜಿಯವರು ಈ ಸಂದರ್ಭದಲ್ಲಿ ಹೇಳಿದರು. ಮಾನವ ಸಮುದಾಯದ ಪ್ರಮುಖ ಗುರಿ ಸಂತೋಷದಿಂದ ಬದುಕುವುದು. ರೇಖಿ ಫೌಂಡೇಶನ್ ಆಫ್ ಹ್ಯಾಪಿನೆಸ್ ಈ ನಿಟ್ಟಿನಲ್ಲಿ ತನ್ನದೇ ಕಾರ್ಯಕ್ರಮಗಳನ್ನು ಹೊಂದಿದೆ. ಐಐಟಿ ಮೂಲಕ ಆನಂದಕ್ಕೆ ವೇಗ ದೊರಕಲಿದೆ ಎಂದು ಸತೀಂದರ್ ಸಿಂಗ್ ರೇಖಿ ಹೇಳಿದ್ದಾರೆ. ಮೈಂಡ್ ಲ್ಯಾಬ್ ಚಟುವಟಿಕೆಯು ವೈಜ್ಞಾನಿಕವಾಗಿ ಮಾನವನನ್ನು ಹೊಸಬರಾಗಿಸುವ ದಾರಿಯಾಗಿದೆ ಎಂದು ಐಐಟಿ ವಿಭಾಗೀಯ ಮುಖ್ಯಸ್ಥೆ ಪ್ರೊಫೆಸರ್ ಜ್ಯೋತಿ ಕುಮಾರಿಯವರು ಹೇಳಿದರು. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.